ಅಭಿನಯ ಕಲಾವಿದರು ಅರಸಿನ ಮಕ್ಕಿ ಅಭಿನಯದ ಪೊಪ್ಪ ದೇವರ ಸೃಷ್ಟಿ ತುಳು ವಿಡಿಯೋ ಆಲ್ಬಮ್ ಸಾಂಗ್ ಮಾರ್ಚ್ 12ರಂದು ಕಾರ್ಣಿಕದ ಸಚ್ಚಲು ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಈ ಆಲ್ಬಮ್ ಸಾಂಗ್ ದುಬೈಯ ಮಿಡಲ್ ಈಸ್ಟ್ ಫ್ಯಾಕ್ಟರಿಯ ಬೆಳ್ಳಿ ಮಹೋತ್ಸವದ ವೇದಿಕೆಯಲ್ಲಿ ಗಣ್ಯರು ಬಿಡುಗಡೆಯನ್ನ ಮಾಡಲಿದ್ದಾರೆ. ಪೊಪ್ಪ ದೇವರ ಸೃಷ್ಟಿ ಇದೊಂದು ಉತ್ತಮ ಸಂದೇಶ ಹೊಂದಿರುವ ತುಳು ಆಲ್ಬಮ್ ವಿಡಿಯೋ ಸಾಂಗ್ ಆಗಿದ್ದು, ಭರತ್ ರಾಜ್ ಕುಲಾಲ್ ಕತೆ, ಚಿತ್ರಕಥೆ, ನಿರ್ದೇಶನವನ್ನ ಮಾಡಿದ್ದಾರೆ. ಲತೇಶ್ ಕುಲಾಲ್ ನಿರ್ಮಾಣದ ಆಲ್ಬಮ್ ವಿಡಿಯೋ ಸಾಂಗ್ ಇದಾಗಿದ್ದು, ಗುಣಪ್ರಸಾದ್ ಕುಕ್ಕಟ್ಟಿಯವರ ಅದ್ಭುತ ಕಂಠದಿಂದ ಈ ವಿಡಿಯೋ ಆಲ್ಬಮ್ ಸಾಂಗ್ ಮೂಡಿಬಂದಿದೆ. ಸಾಹಿತ್ಯ ಮತ್ತು ಟಿಪ್ಪಣಿ ಜಯರಾಜ್ ಹೆಗ್ಡೆ, ಸಹ ನಿರ್ಮಾಪಕರಾಗಿ ಧನ್ರಾಜ್ ಹೆಗ್ಡೆ ಮತ್ತು ಧೀರಾಜ್ ಹೆಗ್ಡೆ, ಅಶ್ವಿತಾ ರೈ ಧ್ವನಿಯನ್ನ ನೀಡಿದ್ದಾರೆ. ಚಂದ್ರಶೇಖರ್ ಪೂಜಾರಿ ಅವರು ಪತ್ರಿಕಾ ಪ್ರಚಾರವನ್ನ ಮಾಡಿದ್ದು, ಕೃತಿ ಶಿಶಿಲಾ ಅವರು ಸಂಕಲನಕಾರರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಚರಣ್ ಜೋಗಿ ಪ್ರಚಾರ ಕಲೆಯಲ್ಲಿ ಸಹಕರಿಸಿದ್ದಾರೆ. ಈ ತುಳು ವಿಡಿಯೋ ಆಲ್ಬಮ್ ಸಾಂಗ್ ಮಾರ್ಚ್ 12ರಂದು ದುಬೈಯ ಮಿಡಲ್ ಈಸ್ಟ್ ಫ್ಯಾಕ್ಟರಿಯ ಬೆಳ್ಳಿ ಮಹೋತ್ಸವದಂದು ಕಾರ್ಣಿಕದ ಸಚ್ಚಲು ಯೂಟ್ಯೂಬ್ ಚಾನೆಲ್ನಲ್ಲಿ ಗಣ್ಯರು ಬಿಡುಗಡೆಗೊಳಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, UAE.